ಮೇಲೂ ನಮ್ಮ ಕುಡ್ಲ ತುಳು ವಾರ್ತೆಲು ಬೊಂಬೈದ ಬಾಂಬೆ ಎಕ್ಸಿಬಿಷನ್ ಸೆಂಟರ್ ನಡೆತೊಂದು ದಿನದ ಇಂಡಿಯಾ ಮೆರಿಟೈಮ್ ವೀಕ್ 2025 ವಾರಾಚರಣೆ ಎರಡನೇ ದಿನ ಅಂಗರೆ ನವಮಂಗಳೂರು ಬಂದರು ಪ್ರಾಧಿಕಾರ 53,000 ಕೋಟಿ ರೂಪಾಯಿ ಬಂಡಾಲ ಪಾಡನ ಒಪ್ಪಂದಗೂ ದಸ್ಕತ್ ಪಾಡ್ದಂಡು ಬೊಂಬೈದ ಬಾಂಬೆ ಎಕ್ಸಿಬಿಷನ್ ಸೆಂಟರ್ ನಡೆತೊಂದು ದಿನದ ಇಂಡಿಯಾ ಮೆರಿಟೈಮ್ ವೀಕ್ 2025 ವಾರಾಚರಣೆ ಎರಡು ದಿನ ಅಂಗರೆ ನವಮಂಗಳೂರು ಬಂದರು ಪ್ರಾಧಿಕಾರ 53,000 ಕೋಟಿ ರೂಪಾಯಿ ಬಂಡಾಲ ಪಾಡನ ಒಪ್ಪಂದಗೂ ದಸ್ಕತ್ ಪಾಡ್ದಂಡು ಎಂಆರ್ಪಿಎಲ್ ಏಗಿಸ್ ಓಪೋಕ್ ರಿಲಯನ್ಸ್ ಎಪಿಎಲ್ ಜಿಎಂಪಿಎಲ್ ಬೊಕ್ಕ ಐಪಿಆರ್ಸಿಎಲ್ ಇಂಚಿಂತಿ 14 ಬೇತೆ ಬೇತೆ ಉದ್ಯಮಲನ ಒಟ್ಟುಗೂ ಎನ್ಎಂಪಿಎ ಗುರುಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ದಸ್ಕತ್ ಪಾಡಿರು ಒಂದದ ಒಟ್ಟುಗೂ ಪಡ್ಡೈ ಕರಾವಳಿಡು ಬಂಡಾಲ ಪಾಡನ ಸಾಮರ್ಥ್ಯ ಹೆಚ್ಚ ಮಲ್ಪನೆಗೆ ಸಾಕ್ಷಿಯಾಂಡು ಬಂದರು ತಿರ್ಗಾಟ ಉದ್ಯಮ ಬಗೆತ ಅಧಿವೇಶನೋಡು ಪಾತಿರ್ನ ಡಾಕ್ಟರ್ ಅಕ್ಕರಾಜು ಭಾರತದ ಬುಲೆಚಿರ್ಗ್ ಕ್ರೂಸ್ ಸಾಮರ್ಥ್ಯ ತಡೆಪುದಾಂತಿ ಪ್ರಯಾಣಿಕೆನ ಅನುಭವ ಡಿಜಿಟಲೀಕರಣ ಕರೆಬರಿ ಗಟ್ಟಿಮುಟ್ಟು ಬೊಕ್ಕ ಪಚ್ಚು ತಿರ್ಗಾಟ ಮೂಲಸೌಕರ್ಯದ ಅಗತ್ಯದ ಬಗೆಟ್ ತಿಳಿಪಾಯರು ಕರ್ನಾಟಕ ಬಂದರು ಮೀನುಗಾರಿಕೆ ಉಳನಾಡು ಜಲಸಾರಿಗೆ ಮಂತ್ರಿ ಮಂಕಾಳ ಎಸ್ ವೈದ್ಯ ಎನ್ಎಂಪಿಎ ಪೆವಿಲಿಯನ್ಗ್ ಬತ್ತನ ಪುರ್ತುಡು ಅಕ್ಕರಾಜರ್ನ ನಾಯಕ ಯಜಮಾನಿಕೆ ಬಗೆಟ್ ಪುಗಾರಿಯರು 2014-25 ಪುರ್ತುಡು ನವಮಂಗಳೂರು ಬಂದರು ಪ್ರಾಧಿಕಾರ 4 ಪಾಲು ಹೆಚ್ಚ ಲಾಭ ಮಲ್ತದಿತ್ತದು ಭಾರತ ಭಾರಿ ಎಡ್ಡೆ ಬೊಕ್ಕ ಸರಿಯಾಯಿ ಸ್ಥಾನಡುಪ್ಪುನ ಬಂದರ್ಲೆಡು ಒಂಜಾದು ಗುರುತು ಮಲ್ತಂದುಂಡು ಮಂತ್ರಿಯರು ಪಂಡೇರು सबले बोले तो ये तो पूरा पृथ्वी कनेक्ट करे बोले हमारा शिपिंग लाइन्स और कारणे बहुत डांगोर है तो ओपन असे प्रधानमंत्री किंतु इंडियन वाटर बे कनेक्शन असे याते जैसे हमारा ब्रह्मपुत्र नॉर्थ ईस्ट वक्त भी इंडियन वाटरवेज हेतु विषय भी काम चले আছে সর্বানন্দ বনওয়াল ডাঙৰীয়া বহুত ভাল কাম কৰিছে প্ৰাইম মিনিষ্টাৰ গাইডেন্সত আমি তাকে অভিনন্দন জনাইছোঁ আৰু ইণ্ডিয়া মেৰিটাইম উইক 2025 মুম্বাইতে ইমান ভালকৈ কৰা ইমান পাৰ্টিচিপেশ্যন আৰু ষ্টেক হোল্ডাৰ্ছক আৰু ৰেকৰ্ড নাম্বাৰ্ছ অফ মেমৰেণ্ডাম যি চাইন কৰিছে তাৰ মানে যিমান ষ্টেক হোল্ডাৰ্ছবিলাক মিলি আৰু একেলগে যোগাযোগ কৰি এটা বিকশিত ভাৰতৰ নিৰ্মাণ কৰিবৰ কাৰণে এতিয়া কৰি আছে মই বহুত ভাল লাগিছে মোৰ নিজৰ মিনিষ্ট্ৰীৰ পৰা ইয়াতে মই এটা চাইন কৰিছোঁ মই সবক যিমান ষ্টেক হোল্ডাৰ্ছ সবক ಲೆಕ್ಚರ್ কৰিছোঁ ಡ್ರೈವರ್ನ ಪತ್ತದ ಕಾರ್ ಮಾರ್ಗದ ಡಿವೈಡರ್ ಗುದ್ದುದು ಕಾರ್ತಿಕ್ ಪನ್ಪನ ಜವನೆ ತೀರ್ನ ಬೇಜಾರದ ಸಂಗತಿ ಬಿಸಿ ರೋಡ್ ಕೈತಲ್ದ ಮೆಲ್ಕರ್ದ ಮೇಲ್ಸಂಕ ಮಾರ್ಗೋಡು ನಡೆತದಂಡೆ 4 ಪೆಟ್ಟಾತಂಡೆ ಬಂಟ್ವಾಳ ತಾಲೂಕದ ಮೆಲ್ಕರ್ಡು ಡ್ರೈವರ್ನ ಪತ್ತದ ಕಾರ್ ಮೇಲ್ಸಂಕ ಮಾರ್ಗದ ಡಿವೈಡರ್ಗೆ ಗುದ್ದುದು ಡ್ರೈವರ್ ಜೀವ ಕಳವೊಂದು ಬಾಕಿ 4 ಪೆಟ್ಟಾತಂಡೆ ಕಡಬ ತಾಲೂಕು ಸವಣೂರದ 23 ವರ್ಷ ಪ್ರಾಯದ ಕಾರ್ತಿಕ್ ಪನ್ಪನಾರ್ ತಿಳಿದಿರು ಅರಣ ದೋಸ್ತಿಲು ಸವಣೂರದ ಹರ್ಷಿತ್ ದೀಕ್ಷಿತ್ ಜಗದೀಶ್ ಬೊಕ್ಕ ನಿತಿನ್ ಇಂಚ 4 ಜನಕ್ಕೂ ಪೆಟ್ಟಾತಂಡು ಕಾರ್ತಿಕ ಬೊಕ್ಕ 4 ದೋಸ್ತಿಲು ಅಂಗಾರೆ ಕಾಂಡೆ ಕುಡ್ಲದ ಖಾಸಗಿ ಕಂಪನಿ ಒಂಜಿಟ್ಟು ಕೆಲಸಗಾದ ಸಂದರ್ಶನಗೂ ಬತ್ತದು ಸಂದರ್ಶನ ಮುಗಿತಿದ್ದು ಬೈಯಗೆ ವಾಪಸ್ ಊರಿಗೂ ಪೋಂದು ಪುನಗ ಮೆಲ್ಕರ್ದ ಮೇಲ್ಸಂಕೋಡು ಕಾರ್ ಪತ್ತದ ಡಿವೈಡರ್ಗೆ ಎಡ್ತದುಂಡು ಎಡ್ತಿನ ರಭಸುಗೂ ಕಾರ್ ಬೆಟ್ಟೆ ಅದು ಪೋತುಂಡು ಜೋರದ ಪೆಟ್ಟಾಯನ ಡ್ರೈವರ್ ಕಾರ್ತಿಕ್ ಬೊಕ್ಕ ಪೆಟ್ಟಾತ್ನ ಬಾಕಿ 4 ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದೇರು ಅಣ ತುರ್ತು ಮರ್ದ ವಿಭಾಗೋಡು ಕಾರ್ತಿಕ್ ತೀರ್ದೇರೆಂದು ಪೊಲೀಸರು ತಿರಿಪಾದೇರು ಬಂಟ್ವಾಳ ಟ್ರಾಫಿಕ್ ಎಸ್ಐ ಸುತೇಶ್ ಜಾಗೀಗ್ ಬತ್ತದ ಕೇಸ್ ದೆತೊಂದೇರು ಜನಪರ ಕಾರ್ಯಕ್ರಮ ಕುರ್ಪನೆಟ್ ಕರ್ನಾಟಕ ರಾಜ್ಯ ದೇಶೋಡೆ 1ನೇ ಸ್ಥಾನೋಡು ಉಂಡೊಂದು ಎಚ್ಎಂ ರೇವಣ್ಣ ಪಂತೇರು ಬಿಸಿ ರೋಡ್ದ ಅಂಬೇಡ್ಕರ್ ಭವನೋಡು ಬಂಟ್ವಾಳ ತಾಲೂಕು ಗೃಹಲಕ್ಷ್ಮಿ ಫಲದೆತ್ತೊನ್ನಕ್ಲಿನ ಸ್ವಸಹಾಯ ಸಂಘಲಿನ ಉದಿಪನ ಮಲ್ತದ ಪಾತೇರಿಯರು ರಾಜ್ಯದ ಸಿದ್ದರಾಮಯ್ಯನ ದುಂಬಾಳ್ತದ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಲೆಡು ಒಂಜಾದಪ್ನ ಗೃಹಲಕ್ಷ್ಮಿದ ಫಲದೆತ್ತೊನ್ನಕ್ಲಿನ ಬಂಟ್ವಾಳ ತಾಲೂಕದ ಸ್ವಸಹಾಯ ಸಂಘ ಕಟ್ಟದಂಡು ಪಂಚ ಗ್ಯಾರಂಟಿ ಯೋಜನೆಲಿನ ಅನುಷ್ಠಾನ ಸಮಿತಿದ ನೀಡಿಟ್ಟು ಕಟ್ಟದ್ನ ಗೃಹಲಕ್ಷ್ಮಿ ಸ್ವಸಹಾಯ ಸಂಘಲಿನ ಉದಿಪನ ಬಿಸಿ ರೋಡ್ದ ಅಂಬೇಡ್ಕರ್ ಭವನೋಡು ನಡೆತಂಡು ಪಂಚ ಗ್ಯಾರಂಟಿ ಯೋಜನೆಲಿನ ಅನುಷ್ಠಾನ ಸಮಿತಿ ರಾಜ್ಯ ಗುರುಕಾರ್ಯರು ಎಚ್ಎಂ ರೇವಣ್ಣ ಸ್ವಸಹಾಯ ಸಂಘ ಉದಿಪನ ಮಲ್ತದ ಎಡ್ಡಿಪ್ ಬೈಕೇರು ಜನಪರವಾಯಿನ ಕಾರ್ಯಕ್ರಮಲಿನ ಕೊರ್ಪುನವಲು ಕರ್ನಾಟಕ ರಾಜ್ಯ ದೇಶೋಡೆ 1ನೇ ಸ್ಥಾನೋಡು ಉಂಡು ಇಂದಿರಾ ಗಾಂಧಿ ದೇವರಾಜ ಅರಸುಲೆಡ್ದ ಬತ್ತನ ಇಡೆಮುಟ್ಟ ಬತ್ತನ ಕಾಂಗ್ರೆಸ್ ಮುಖ್ಯಮಂತ್ರಿಳಿನ ಕೊಡಿಗಿದಿಂಜ ಇಡೀ ರಾಜ್ಯಡು ನೆತ್ತೇರ್ ಕ್ರಾಂತಿ ಇಜ್ಜಂದೆ ಭೂಮಿ ಯಜಮಾನಿಕೆ ಪಡೆಯಿನ ಜಿಲ್ಲೆ ದಕ್ಷಿಣ ಕನ್ನಡ ಅಂದು ರೇವಣ್ಣ ಪಂಡಿರು ದುಂಬದ ಮಂತ್ರಿ ಬಿ ರಮಣತ್ರೈ ಪಾತಿರ್ದು ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಲಿನ ಅನುಷ್ಠಾನ ಸೇರ್ದು ಪಾಕ ಯೋಜನೆಲಿನ ಫಲನು ಬಂಟ್ವಾಳ ತಾಲೂಕುಡು ಭಾರಿ ಹೆಚ್ಚು ಜನತೆ ತಂದಿರು ಬಡವು ಬುಡು ಸಮಾಜ ಕಟ್ಟಣವಲು ಕಾಂಗ್ರೆಸ್ ಸರ್ಕಾರದ ಪಾಕ ಯೋಜನೆಲಿನ ದೂರೇರ್ನಲ ಆಯ್ನ ಮೀರ್ದ ಜನ ಮೆಚ್ಚುಗೆಗೆ ಸಂದನಂದು ಪಂಡೇರು ಕರ್ನಾಟಕ ಗುಂಪು ಅಭಿವೃದ್ಧಿ ನಿಗಮದ ಗುರುಕಾರ್ದಿ ಮಮತಾ ಡಿಎಸ್ ಗಟ್ಟಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯ ಉತ್ತು ಗುರುಕಾರ್ದಿ ಪುಷ್ಪ ಅಮರನಾಥ ಸಮಿತಿದ ಜಿಲ್ಲಾ ಗುರುಕಾರ್ಯರು ಭರತ್ ಮುಂಡೋಡಿ ಬಂಟ್ವಾಳ ತಾಲೂಕು ಸಮಿತಿ ಗುರುಕಾರ್ದಿ ಜಯಂತಿ ವಿ ಪೂಜಾರಿ ಬಂಟ್ವಾಳ ಪುರಸಭಾ ಗುರುಕಾರ್ಯರು ವಾಸು ಪೂಜಾರಿ ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು
ಬೇಬಿಕುಂದರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ ಕಾರ್ಬಾರಿ, ಸಮಿತಿದ ಜಿಲ್ಲಾ ಒತ್ತು ಗುರುಕಾರ್ಯ ನಾರಾಯಣ ನಾಯ್ಕ, ಪುಂಜೋಬಕ ಜೋಪಿನ ಅಭಿವೃದ್ಧಿ ಇಲಾಖೆದ ಜಿಲ್ಲಾ ಒತ್ತು ನಿರ್ದೇಶಕರು ಉಸ್ಮಾನ್, ಕಡಬ ತಾಲೂಕು ಸಮಿತಿ ಗುರುಕಾರ್ಯರು ಸುಧೀರ್ ಶೆಟ್ಟಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಚಿನ್ ಕಾರ್ಯಕ್ರಮಟ್ಟಿದ್ದೇರು. ನಾವು ಸಾಹುಕಾರರುಗಳು ದೊಡ್ಡ ದೊಡ್ಡ ಕಂಪ್ನಿಯವರು ಇವತ್ತು GST ಕದೀತಾ ಇದ್ದಾರೆ. ಆದರೆ ನಮ್ಮ ಈ ಹಣದ ವಹಿವಾಟಿನಿಂದ ಉದ್ಯೋಗ ಸೃಷ್ಟಿಯಾಗಿದೆ, ಜನರಲ್ಲಿ ಲವಲವಿಕೆ ಇದೆ, ಹಣ ಓಡಾಟದಿಂದ ಇವತ್ತು GSTನೂ ಜಾಸ್ತಿ ಆಗಿದೆ, ಉದ್ಯೋಗ ಸೃಷ್ಟಿಯಾಗಿದೆ, ಅನೇಕ ಜನ ಜೀವನವನ್ನು ಸ್ವಂತ ಕಾಲ ಮೇಲೆ ಮಾಡೋದಕ್ಕೆ ಆಗ್ತಾಯಿದೆ. ಪಂಚ ಗ್ಯಾರಂಟಿಯ ಸ್ವಸಹಾಯ ಸಂಘ ಅದು ಮಾಡಬೇಕು ಅಂತ ಸೂಚನೆ ಕೊಟ್ಟ ತಕ್ಷಣದಿಂದ ಬಹುಶಃ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ರಾಜ್ಯದಲ್ಲಿ ಪ್ರಥಮವಾಗಿ ಒಂದು ಕಾರ್ಯಕ್ರಮ ಹಾಕಿಕೊಂಡಿರ್ತಕ್ಕಂಥದಕ್ಕೆ ನಾನು ಸಂತೋಷ ಪಡ್ತೀನಿ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆ ಬೊಕ್ಕ ಸಹಾಯಕಿಯರ್ನ ಸಂಘದ ನಿಲಟೆ ನವೆಂಬರ್ 6 ಬೆಂಗಳೂರದ ಫ್ರೀಡಂ ಪಾರ್ಕ್ಡ್ ಬುಡಂದಿ ಸ್ಟ್ರೈಕ್ ನಡಪಾವಂದು ಸಂಘದ ರಾಜ್ಯ ಗುರುಕಾರ್ತಿ ಜಯಲಕ್ಷ್ಮಿ BR ಪಂತೇರ್. ಕರ್ನಾಟಕ ರಾಜ್ಯ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆ ಬೊಕ್ಕ ಸಹಾಯಕಿಯರ್ನ ಸಂಘದ ರಾಜ್ಯ ಗುರುಕಾರ್ತಿ ಜಯಲಕ್ಷ್ಮಿ BR ಕುಳ್ಳಡು ಸುದ್ದಿಕೂಟುಡು ಪಾತಿರದು ಸಂಘದ ನಿಲಟೆ ನವೆಂಬರ್ 6 ಬೆಂಗಳೂರದ ಫ್ರೀಡಂ ಪಾರ್ಕ್ಡ್ ಬುಡಂದಿ ಸ್ಟ್ರೈಕ್ ನಡಪಾಂಡು ಕೆಲಸ ಅಕೇರಿಯನ 20,000 ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರು ಬೊಕ್ಕ ಸಾಯದಕ್ಲಿಗೆ ಗ್ರಾಚ್ಯುಟಿ ಕಾಯ್ದೆ 1972 ಬೊಕ್ಕ ಮಿತ್ತ ಮಟ್ಟದ ಕೋರ್ಟ್ದ ತೀರ್ಪುದಂಚ ನಿವೃತ್ತಿ ಉಫದನ ನನಲ ಕುರ್ತು ಜೀರನ್ನು ಪಂಡೇರು. 5 ವರ್ಷದ ಬೆಂದಿನ ಕಾರ್ಯಕರ್ತರಿಗೆ ಬುಡೈನ ಸವಲತ್ತು ಕೊರಿಯರೆ ಪೊರಂಬಾಟ ಮಲ್ತದ ಆಂಡ ಮಾತೆನ್ನ ಪೊರಂಬಾಟ ಮಲ್ತದೇ ಆಯ್ನ ಹಾಳು ಸ್ಥಿತಿ ಉಂಡು ಎಂದು ಆರ್ಪಂಡೇರು. 2019 ಬೊಕ್ಕ ಕೆಲಸ ಅಕೇರಿ ಆಪನ ಪ್ರಾಯ ನಿಗಂಟು ಮಲ್ತದು ಇಡಿಗಂಟು ಕುರ್ದು ಕೆಲಸ ಅಕೇರಿ ಮಲ್ಪಾದಿರು ಆಂಡ ಎಂಕ್ಲೆಗೆ ಪಿಂಚಣಿಲ ಇಜ್ಜಂದ ನಂಚ ಆತಂಡು ಈ ಕಾಯ್ದೆ ಬತ್ತಿ ಬೊಕ್ಕ 2019 ಬೊಕ್ಕ ಆಂಡಲ ಐನ ಕೊರುಡಿತ್ತಂಡು ನನಲ ಕೊರಂದ ನಡೆದವರ ಎಂಕುಲು ಬೆಂಗಳೂರು ನವೆಂಬರ್ 6 ಪ್ರತಿಭಟನೆ ನಡಪಾವಂದು ಜಯಲಕ್ಷ್ಮಿ BR ಪಂಡೇರು. ಜತೆ ಕಾರ್ಯಂತಿಯರು ಜಯಂತಿ ಸುಳ್ಯ, ಉಷಾ, ಗೀತಾ ಇಂಚ ಸಂಘದ ಪದಾಧಿಕಾರಿಗಳು ಸುದ್ದಿಕೂಟುಡಿತ್ತೇರು. ಈ 1972 ಒಂದು ಕಾಯ್ದೆಯ ಪ್ರಕಾರ ಗ್ರ್ಯಾಜ್ಯುಟಿ ಸೌಲಭ್ಯ ಎಲ್ಲರಿಗೆ ಕೊಡಬೇಕಂತ ಕನಿಷ್ಠ 5 ವರ್ಷ ದುಡ್ದಿರಬೇಕು ಅವರು. ಅದಕ್ಕಿಂತ ಮೇಲ್ಪಟ್ಟು ಈಗ ಎಷ್ಟೇ ದುಡಿದ್ರೂ ಸಹ ಅವರಿಗೆ ಗ್ರ್ಯಾಜ್ಯುಟಿಯನ್ನು ಕೊಡೋದು ಆಯಾ ಒಂದು ಇಲಾಖೆಯ ಕರ್ತವ್ಯವಾಗಿದೆ. ಅವತ್ತಿನಿಂದ ಸಹ ನಾವು ಹೋರಾಟ ಮಾಡ್ತೇವೆ, ನಮಗೇನು ಪಿಂಚಣಿ ಆದರೂ ಕೊಡಿ. ಇದು ಯಾಕೆ ನಾವು ಬಲವಾಗಿ ಇದನ್ನು ವಿರೋಧಿಸ್ತಿದ್ದೇವೆ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಕೊಡಬೇಕು ಅಂತಾಗಿದೆ. ಇದು 2011ರಿಂದ ರಿಟೈರ್ಡ್ ಆದ ತಾಯಂದಿರಿಗೆ ತುಂಬ ಅನ್ಯಾಯ ಆಗಿದೆ. ಹಾಗಾಗಿ ಅವರಿಗೆ ಒಂದು ಕೊಡಬೇಕು ಅಂತೇಳಿ ನಾವು ಇಲ್ಲಿ ನಮ್ಮ ಬ್ಯಾಂಗ್ಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ನಾಡ್ದು 6 ತಾರೀಕಿಗೆ ಅನಿರ್ದಿಷ್ಟಾವಧಿ ಇದನ್ನು ನಾವು ಸ್ಟ್ರೈಕನ್ನು ಮುಷ್ಕರವನ್ನು ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಬಿರುವೆರೆ ಮಹಾಮಂಡಲದ ಹೊಸ ಸಾರಥಿ ಭಾರತ್ ಬ್ಯಾಂಕ್ದ ಗುರುಕಾರ್ಯರು ಸೂರ್ಯಕಾಂತ್ ಜೆ ಸುವರ್ಣ ಜಾಗತಿಕ ಬಂಟೆರ್ನ ಸಂಗೋಲಿನ ಒಕ್ಕೂಟ ಮುಲ್ಕಿದ ಆಡಳಿತ ಕಾರ್ಯಾಲಯಗೂ ಬಸದಿತ್ತೇರು. ಈ ಪೊರ್ತುಡು ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ ಬೊಕ್ಕ ಕೂಟದಕ್ಲು ಆರಿನ ಎದುಕೊಂದು ಮರ್ಯಾದೆ ಮಲ್ತೇರು. ಜಾಗತಿಕ ಬಂಟೆರ್ನ ಸಂಗೋಲನ ಒಕ್ಕೂಟ ಮುಲ್ಕಿದ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಸಂಕೀರ್ಣದ ಪ್ರವೀಣ್ ಭೋಜಾ ಶೆಟ್ಟಿ ಆಡಳಿತ ಆಫೀಸಿಗೆ ರಾಷ್ಟ್ರೀಯ ಬಿರುವೆರೆ ಮಹಾಮಂಡಲದ ಹೊಸ ಗುರುಕಾರ್ಯರು ಅಂಚನೆ ಭಾರತ್ ಬ್ಯಾಂಕ್ದ ಗುರುಕಾರ್ಲ ಅದುಪುನ ಸೂರ್ಯಕಾಂತ್ ಜಿ ಸುವರ್ಣ ಬತ್ತದಿತ್ತೇರು. ಈ ಪೊರ್ತುಡು ಆರಿನ ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ ಬುಕ್ಕ ಪದಾಧಿಕಾರಿಗಳು ಎದುಕೊಂದು ಸಮ್ಮಾನದ ಮರ್ಯಾದೆ ಮಲ್ತೇರು. ಸೂರ್ಯಕಾಂತ್ ಜೆ ಸುವರ್ಣ ಬಿರುವೆರೆ ಮಹಾಮಂಡಲದ ಗುರುಕಾರರಾದ ಎಡ್ಡೆ ಕೆಲಸ ಕಾರ್ಯ ಮಲ್ಪಡಂದು ಐಕಳ ಹರೀಶ್ ಶೆಟ್ಟಿ ಎಡ್ಡೆ ಬೈಕೇರಿ. ಜಾಗತಿಕ ಬಂಟೆರ್ನ ಸಂಗೋಲಿನ ಒಕ್ಕೂಟದ ಒತ್ತು ಗುರುಕಾರ್ಯರು ಕರ್ನೀರೆ ವಿಶ್ವನಾಥ ಶೆಟ್ಟಿ, ಕಾರ್ಯಂತಿರು ಜಯಕರ ಶೆಟ್ಟಿ ಇಂದ್ರಾಳಿ, ಜತೆ ಕಾರ್ಯಂತಿರು ಚಂದ್ರಹಾಸ ಶೆಟ್ಟಿ ರಂಗೋಲಿ, ಪೋಷಕರು ಗಿರೀಶ್ ಶೆಟ್ಟಿ ತೆಳ್ಳಾರ್, ದುಂಬುದ ಪಣವು ಗುರುಕಾರ್ಯರು ಕೊಲ್ಲಾಡಿ ಬಾಲಕೃಷ್ಣ ರೈ, ಕಂತ್ರಾಟದಾರ ಶಿವಪ್ರಸಾದ್ ರೈ, ರವಿರಾಜ್ ಶೆಟ್ಟಿ ಜತ್ತಬುಟ್ಟು, ಸೂರ್ಯಕಾಂತ್ ಜೆ ಸುವರ್ಣರ್ನ ಅಭಿಮಾನಿಗಳು ಮೋಹನ್ ಕೋಟ್ಯನ್, ಯೋಗೀಶ್ ಕೋಟ್ಯನ್, ಭಾಸ್ಕರ ಸಾಲ್ಯನ್ ಈ ಪೊರ್ತುಡಿತ್ತೇರು. ಅವು ಆ ತೀರ್ಪೋಗಿ ಬಕ್ಕ ಏತ ಪ್ರೆಸಿಡೆಂಟ್ ಇಪ್ಪರ್ ಏತ ಕೆಪಾಸಿಟಿಯಿಂದ ಹಾಕಿ ಮಲ್ಕೊಂಡು ಹೋಗಿ ನನ್ನ ಕೆಲವು ಮಲ್ಪರಂಡು ನಮ್ಮ ಸಂಘಟನೆ ಗಟ್ಟಿ ಅವಳ ಆಯ್ತು ದರ ಮಲ್ಕೊಂಡು ಒಪ್ಪೋಡು ಈಗಿನ ಸಂಘಟನೆ ಇಲ್ಲ. ಈ ಇಡೀ ಬಿಲ್ಲವ ಸಮಾಜಗಳು ಏಕವಂತದ ನೆಲದೀಪಿನಂಚಿನ ವ್ಯಕ್ತಿತ್ವ ನೇಪಾಳವಂತ ಮೂಲ ವಶವಂತೆ ದೇಶವಂತಿನ ಜನಗಳು ಆಲೋಚನೆ ನೇಪಾಳ ಹಿರಿಯಗಳು ಬಂದಿದೆ ನಮ್ಮ ಮದಪಲ್ಲ ನಮ್ಮ ಮಾತ ಸಮಾಜಗಳು ಆದ ಕೊಡುಗೆ ಇರ್ತದೆ. ನಾನೊಂದು ಮಾರ್ಗದರ್ಶನವನ್ನು ಅಲ್ಲಿ ಬಿಲ್ಲವರಿಗೆ ಮಧ್ಯಾಹ್ನ ಆಗಲಿ ಏನೇ ಆಗಲಿ ಅದೊಂದು ರಿಲೇಷನ್ ಇರ್ತದೆ, ನೇತೃತ್ವ ಇರ್ತದೆ, ಅದೊಂದು ಶಕ್ತಿ ಇರ್ತದೆ.
ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಡು ಸುರುತ ಸರ್ತಿ ಯಕ್ಷಗಾನ ಪ್ರದರ್ಶನ ನಡೆತದೆ. ಶ್ರೀರಾಮ ಯಜ್ಞ ಯಕ್ಷ ಅಭಿಯಾನ ಕೂಟದ ಗುರುಕಾರ್ಯರು ಮನೋಹರ ಕುಮಾರ್ ದುಂಬಾಳ್ತಿಡು ಶ್ರೀರಾಮಚರಿತೆ ಆಟ ಮೂಡಿದು ಬರ್ತದೆ. ಉತ್ತರ ಪ್ರದೇಶದ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಡು ಕಡೀರ್ದ ಸರ್ತಿ ಯಕ್ಷಗಾನ ಪ್ರದರ್ಶನ ಮಲ್ತಿದ್ದೇರು. ದಕ್ಷಿಣ ಕನ್ನಡ ಜಿಲ್ಲೆದ ಶ್ರೀರಾಮ ಯಜ್ಞ ಯಕ್ಷ ಅಭಿಯಾನ ಕೂಟ ಸೇವಿದ ರೂಪಡು ಪ್ರದರ್ಶನ ಕೊರ್ತುಂಡು. ಅಯೋಧ್ಯೆ ಯಕ್ಷಯಾತ್ರದಲ್ಲಿ ಕೊಡು ಕೂಟದ ಗುರುಕಾರ್ಯರು ಡಿ ಮನೋಹರ್ ಕುಮಾರ್ ದುಂಬಾಳ್ತಿಡು ಅಯೋಧ್ಯೆ ಟ್ರಸ್ಟಿ ಆದುಪುನ ಗೋಪಾಲ್ ಜಿ ಸಾಕಾರಡು ಕಡೀರ್ದ ಸರ್ತಿ ಅಯೋಧ್ಯೆಡು ಶ್ರೀರಾಮಚರಿತ ಪನ್ಪುಣ ಯಕ್ಷಗಾನ ಪ್ರದರ್ಶನ ಆಂಡು. ಜಿಲ್ಲೆದ 14 ಕಡೆದ ಧಾರ್ಮಿಕ ಕ್ಷೇತ್ರೊಳಿಡು ಯಕ್ಷಾಭಿಮಾನಿನ ಸಾಕಾರದೊಟ್ಟಿಗೂ ಶ್ರೀರಾಮನ ಚರಿತ್ರದ ಯಕ್ಷಗಾನ ಪ್ರದರ್ಶನ ಮಲ್ತದಂಡ. 15ನೇ ಯಕ್ಷಗಾನ ಸೇವೆ ಆಟ ಅಯೋಧ್ಯೆ ಶ್ರೀರಾಮನ ಪುಣ್ಯ ಭೂಮಿಡು ಪ್ರದರ್ಶನ ಆತಂಡು. ಭಾಗವತಿರಾದ ಕರುಣಾಕರ ಶೆಟ್ಟಿಗರ್, ವಿಜಿತ್ ಶೆಟ್ಟಿ, ಆಕಾಶ ಭವನ, ಚೆಂಡೆ ಮದ್ದೊಲಿಡು ಸುಧಾಸ್ ಕಾವೂರು ಬೊಕ್ಕ ಹರೀಶ್ ಇಚ್ಲಂಪಾಡಿ ಪಾಲ್ದೆ ತೊಂಡೇರು. ನಾವು ಯಾರು ಅಯೋಧ್ಯೆಯನ್ನು ಸೇರಿರಬಹುದು ಹತ್ತಿರದ ಪುರ ಮಗನಾದಂತಹ ಭರತನಿಗೆ ಅಯೋಧ್ಯೆಯ ಪಟ್ಟವನ್ನು ನೀಡಬೇಕು. ನನ್ನ ಮಗನಾದಂತಹ ಭರತ ಇಡೀ ದೇಶ ಸ್ವಾತಂತ್ರ್ಯ ಪೂರ್ವಮಟ್ಟದ ಏವರುಡುಪುನಗ ಆರ್ಎಸ್ಎಸ್ ದಕ್ಲು ಅಕ್ಲಿನಾತಿಗೆ ಅಕ್ಲು ಶಾಖೆ ಮಲ್ತೊಂದು ಗೊಬ್ಬೊಂದಿತ್ತೇರೆಂದು ರಾಜ್ಯ ಕಾಂಗ್ರೆಸ್ ಮಾಹಿತಿದಾರರು ಎಂಜಿ ಹೆಗಡೆ ಪಂತೇರು ಅರ ಕುಡ್ಲಡು ಸುದ್ದಿಕೂಟುಡು ಪಾತಿರ್ದೇರು. ಕಾಂಗ್ರೆಸ್ ಪಕ್ಷದ ರಾಜ್ಯ ಮಾಹಿತಿದಾರರು ಎಂಜಿ ಹೆಗಡೆ ಕುಡ್ಲಡು ಸುದ್ದಿಕೂಟುಡು ಮಂತ್ರಿ ಪ್ರಿಯಾಂಕ್ ಖರ್ಗೆ ಸಾರ್ವಜನಿಕ ಜಾಗೆ ಕಟ್ಟೋಣಲೇನು ಒಪ್ಪಿಗೆ ಇಜ್ಜಂದೆ ಆರ್ಎಸ್ಎಸ್ ದಕ್ಲು ಗಲಸುನ ಬಗೆಟು ವಿರೋಧ ಮಲ್ತನ ವಿಚಾರಕ್ಕೂ ಸಂಬಂಧಪಟ್ಟದು ಪಾತಿರ್ದು. ಇಡೀ ದೇಶ ಸ್ವಾತಂತ್ರ್ಯ ಪೊಂಬಾಟದ ಏವರುಡುಪುನಗ ಆರ್ಎಸ್ಎಸ್ ದಕ್ಲು ಅಕ್ಲೆನಾತಿಗೆ ಅಕ್ಲು ಶಾಖೆ ಮಲ್ತೊಂದು ಕಬಡ್ಡಿ ಗೊಬ್ಬೊಂದು ಹಿಂದೂ ರಾಷ್ಟ್ರ ನಿರ್ಮಾಣ ಅಂದು ಪನೊಂದು ಅಕ್ಲಿನ ಪಾಡ್ಗಾಕ್ಲಿ ಇತ್ತಿರು. ಪೊಂಬಾಟದ ಬಗೆಟ್ ಅಕ್ಲಿನ ಒಂಜಾಂಡಲ ಭಾಷಣ ಉಂಡ ಸಾವರ್ಕರ್ ಬಾಲಕೃಷ್ಣ ಶಿವರಾಮ ಮೂಂಜೆ ಒರಿ ಕ್ರಾಂತಿಕಾರಿ ಮೈಂಡ್ ಸೆಟ್ ದಾಖಲಾದಿತ್ತೇರು ಪಂಡೇರು. ಬ್ರಿಟಿಷರಿಗೆ ಆರ್ಎಸ್ಎಸ್ ದಕ್ಲಿ ಇಡೀ ಶರಣಾದಿತ್ತಿರು ಅಕ್ಕಡ ರಾಷ್ಟ್ರ ಪ್ರೇಮ ಪಂಪನವು ಇಜ್ಜಂಡ್ರು ಅಪಗ ಕಾನೂನು ಪಾಲನೆ ಮಲ್ತಿನಕ್ಲೆಗೆ ಇತ್ತೆದಾಯ ಮಲ್ಪೆರ ಒಂದಿಜ್ಜಿ ನನ್ನ ಮಿತ್ತಕ್ಕೆ ಕಾಂಗ್ರೆಸ್ ದಕ್ಲು ಆರ್ಎಸ್ಎಸ್ನೇ ಟಾರ್ಗೆಟ್ ಮಲ್ಪೊಡೊಂದು ಎಂಜಿ ಹೆಗಡೆ ಪಂಡೇರು. ಕುಡ್ಲ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ಪ್ರಕಾಶ್ ಸಾಲಿಯನ್, ನಾಯಕರು ಮಂಜುಳಾ ನಾಯಕ್, ಉದಯ ಆಚಾರ್ ಸುದ್ದಿಕೂಟುಡಿತ್ತೇರು. ಇಡೀ ದೇಶ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚಿನಲ್ಲಿ ಇದ್ದಾಗ ಇವರು ಆರ್ಎಸ್ಎಸ್ನವರು ಏನು ಮಾಡ್ತಾಯಿದ್ರು? ತಮ್ಮ ಪಾಡಿಗೆ ತಾವು ಶಾಖೆಗಳನ್ನು ಮಾಡಿಕೊಂಡು, ತಮ್ಮ ಪಾಡಿಗೆ ತಾವು ಕಬಡ್ಡಿ ಆಡಿಕೊಂಡು, ತಮ್ಮ ಪಾಡಿಗೆ ತಾವು ತಮ್ಮ ಹಿಂದೂ ರಾಷ್ಟ್ರ ನಿರ್ಮಾಣ, ಹಿಂದೂ ಸಂಸ್ಕೃತಿ ಇದೇ ಟಾಪಿಕನ್ನು ಇಟ್ಟುಕೊಂಡು ಅವರ ಪಾಡಿಗೆ ಅವರಿದ್ದರು. ಇಡೀ ದೇಶ ಹೊತ್ತಿ ಉರಿತಾ ಇರುವಾಗ ಈಗ ನಾನು ಕೇಳುವ ಪ್ರಶ್ನೆ ಏನು ಅಂತಂದರೆ, ಈಗ ಪರದೇಶಿಗಳು ಅವರು ಯಾರು ಬ್ರಿಟಿಷರು, ನೀನು ಯಾವನಯ್ಯ ಕೇಳಲಿಕ್ಕೆ ನಮ್ಮ ಯೂನಿಫಾರ್ಮ್ ಬಗ್ಗೆ ಹೇಳುವಂಥ ರಾಷ್ಟ್ರೀಯತನ RSSಗೆ ಇರಲಿಲ್ವಾ? ಹೂ ಆರ್ ಯು ಟು ಸೇ ನಾಟ್ ಟು ವೇರ್ ದ ಯೂನಿಫಾರ್ಮ್, ಇಟ್ ಈಸ್ ಮೈ ಮದರ್ಲ್ಯಾಂಡ್ ಹೇಳುವಂಥ ಗಡ್ಸ್ ಇವರಿಗೆ ಇರಲಿಲ್ಲ ಅಂತ ಆಯ್ತಲ್ಲ. ಸಾವರ್ಕರ್ ಅವರ ಕೇಳ್ಕರ್ ಮತ್ತು ಸಾವರ್ಕರ್ ಮತ್ತು ಮೂಂಜೆ ಅವರು ಸ್ವಲ್ಪ ರೆವಲ್ಯೂಷನರಿ ಮೈಂಡೆಡ್ ಆಗಿದ್ದರು. ಅಲ್ಲಿ ಭಿನ್ನಾಭಿಪ್ರಾಯದೆಲ್ಲ ಕಥೆ ಇದೆ. ಅವರ ಹೋರಾಟಕ್ಕಾದರೂ ಹೋಗ್ಬೋದಿತ್ತಲ್ಲ. ನೀವು ಎಲ್ಲವನ್ನೂ ತ್ಯಜಿಸಿದ್ರಿ, ನಿಮ್ಮ ಡ್ರೆಸ್ಸನ್ನೇ ತೆಗೆದು ಅವರ ಪದತಲದಲ್ಲಿ ಇಟ್ಟುಬಿಟ್ರಲ್ಲಪ್ಪ. ಈಗ ನೀವು ಈ ಸರ್ಕಾರ ಇವತ್ತು ಸರ್ಕಾರದ ಸ್ಥಳಗಳನ್ನು ಪರ್ಮಿಷನ್ ತಗೊಂಡು ಉಪಯೋಗ ಮಾಡಿ ಅಂದರೆ ನೀವು ಅದಕ್ಕೆ ರಿವೋಲ್ಟ್ ಆಗ್ತೀರಾ? ಇದು ರಾಷ್ಟ್ರ ಪ್ರೇಮವ ನಿಮ್ಮದು? ಇಲ್ಲಿಯವರೆಗೆ ನಾವು ಸ್ವಲ್ಪ BJPಯನ್ನೇ ಟಾರ್ಗೆಟ್ ಮಾಡ್ತಾಯಿತ್ತು. ನಮಗೆ ಈಗ ಕ್ಲಾರಿಟಿ ಸಿಕ್ಕಿದೆ, RSS ಮತ್ತು BJP ಒಂದೇ. ಸೊ ನೀವು RSSಗೆ ಬೈಬೇಡಿ, RSS ಹಿಂದೂಗಳಿಗೆ ಬೇಜಾರಾಗ್ತದೆ. ಇದು ಒಂದು ವಿಚಿತ್ರವಾದಂಥ ಟ್ರೆಂಡ್ ಕ್ರಿಯೇಟ್ ಮಾಡಿಬಿಟ್ಟಿದ್ರು. ನೆರೇಷನ್ನನ್ನೇ ಪಬ್ಲಿಕ್ RSSನವರೇ ಕ್ರಿಯೇಟ್ ಮಾಡಿದ್ದಾರೆ. ಹಿಂದೂಗಳಿಗೆ ಬೈದರು ಅಂತ, RSSಗೆ ಬೈದ ಕೂಡಲೇ ಹಿಂದೂ ಸಮಾಜಕ್ಕೆ ಬೈದರು ಅಂತ. ಇದನ್ನು ಬ್ರೇಕ್ ಮಾಡಲಿಕ್ಕೆ ಈಗ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ಕಾಂಗ್ರೆಸ್ಸಿನವರು RSS ಅನ್ನೇ ಟಾರ್ಗೆಟ್ ಮಾಡಬೇಕು ಅಂತ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಬೊಕ್ಕ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಒಟ್ಟು ಸೇರಿಕೆಡೆ ಮುಖ್ಯಮಂತ್ರಿಗಳ ಮಂಗಳೂರು ಇಂಡಿಯಾ ಇಂಟರ್ ನ್ಯಾಷನಲ್ ಚಾಲೆಂಜ್ 2025 ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಗೊಬ್ಬುದ ಕೂಟ ಕುಡ್ಲ ಉರುವದ ಉಲಾಂಗನ ಕ್ರೀಡಾಂಗಣೋಡು ನಡೆತೊಂದುಂಟು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಬೊಕ್ಕ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಒಟ್ಟು ಸೇರಿಕೆಡೆ ಮುಖ್ಯಮಂತ್ರಿಗಳ ಮಂಗಳೂರು ಇಂಡಿಯಾ ಇಂಟರ್ ನ್ಯಾಷನಲ್ ಚಾಲೆಂಜ್ 2025 ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಗೊಬ್ಬುದ ಕೂಟ
ಕುಡ್ಲ ಉರ್ವದ ಉಲಾಂಗನ ಕ್ರೀಡಾಂಗಣ ನಡೆತೊಂದುಂಡು. ದೇಶ ಪಿದೇ ದೇಶದ ಬ್ಯಾಡ್ಮಿಂಟನ್ ಗೊಬ್ಬುದಕ್ಲು ಕೂಟುಡು ಪಾಲ್ದೆತೊಂಡಿರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಅಂತಾರಾಷ್ಟ್ರೀಯ ಪಂತನ್ನು ಸೋಮವಾರ ಉದಿಪನ ಮಲ್ತದಿರು. ಭಾರತ ಸೇರಿದು 16 ದೇಶಗಳನ್ನ 435 ಜನ ಗೊಬ್ಬುದ ಬಿರುಸೇರು ಉಂದೆಟ್ಟು ಪಾಲ್ದೆತೊಂದಿರು. ಪಿದೇ ದೇಶದ 58 ಜನ ಉಳ್ಳೇರು. 335 ಜನ ಭಾರತದ ರ್ಯಾಂಕಿಂಗ್ ಗೊಬ್ಬುದಕ್ಲು ಪಾಲ್ದೆತೊಂದಿರು. ಅಂಗಾರವಕ ಬುಧಾರ ಕ್ವಾಲಿಫೈಯಿಂಗ್ ಪಂತೋಲ್ ನಡತಿರು. ಐದು ಬುಕ್ಕ ಕ್ವಾರ್ಟರ್ ಫೈನಲ್, ಶನಿವಾರ ಸೆಮಿಫೈನಲ್ ಬುಕ್ಕ ಐತರ ಫೈನಲ್ ಪಂತೋಲ್ ನಡಪೆರೆ ಉಂಡು. ಪಂತೋಡು ಪಾಲ್ದೆತ್ತುನಕ್ಲಿಗೆ ವನಸ್ಸು ತೆನಸ್ಸು ಉಂತುನ ವ್ಯವಸ್ಥೆ ಮಲ್ತದಂಡು. ಕರ್ನಾಟಕ ರಾಜ್ಯ ಬುಕ್ಕ ಕುಡ್ಲಡು ಸೂರುತ ಸರ್ತಿ ನಡತುಂದುಪುನ ಈ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಪಂತ ಕುಡ್ಲದ ಜನಕ್ಲಿಗೆ ಒಂಜಿ ಪರ್ಬ. ಜೋಕ್ಲಿಗೆ ಬುಕ್ಕ ಜವನ ಜವಾಂದಿ ಗುಬ್ಬುದಕ್ಲಿಗೆ ಉಮೇದು ಕುರುಪುನ ಪಂಥ ಒಂದು ಆದುಂಡು ಭಿನ್ನಾದಿಗೆ ವಹಿಸೋಣ ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಗುರ್ಕಾರಿರು ಸಂತೋಷ್ ಕುಮಾರ್ ಶೆಟ್ಟಿ ತೆರಿಪಾದಿರು. ಸಾರ್ವಜನಿಕರು ಬತ್ತದ ಈ ಪಂತೊನು ತುದ್ದು ಪಂತೊಡು ಪಾಲ್ದೆತ್ತೊನ್ನಕ್ಲಿಗೆ ಪ್ರೋತ್ಸಾಹ ಕೊರಡೊಂದು ಆರು ಭಿನ್ನಾಯ್ತೊಂದಿರು. ಇದೊಂದು ಅವರಿಗೆ ಪಾರ್ಟಿಸಿಪೆಂಟ್ಸ್ನವರಿಗೆ ಎಲ್ಲ ವಿದೇಶದ ಪಾರ್ಟಿಸಿಪೆಂಟ್ಗೆ ಊಟದ ವ್ಯವಸ್ಥೆ ಹಾಗೂ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹೊರ ದೇಶದ ಕ್ರೀಡಾಪಟುಗಳು ಸಾಧಾರಣ 68 ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಬಾಕಿ 435 ಟೋಟಲ್ 435ರಲ್ಲಿ 335 ಭಾರತದ ರ್ಯಾಂಕಿಂಗ್ ಪ್ಲೇಯರ್ಸ್ನವರು ಆಡ್ತಾ ಇದ್ದಾರೆ. ಸಮಾರೋಪ ಸಮಾರಂಭ 2 ತಾರೀಕಿಗೆ ನಡೆಯಲಿದೆ. ಸುಮಾರು 12 ಗಂಟೆ ಮಧ್ಯಾಹ್ನ 12 ಗಂಟೆಗೆ ಹೊತ್ತಿಗೆ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಆದಿತ್ಯವಾರ ಬೆಳಗ್ಗೆಯಿಂದ ಫೈನಲ್ಸ್ ನಡೆಯಲಿಕ್ಕಿದೆ. ಈ ಕ್ರೀಡಾಕೂಟವನ್ನು ಮಂಗಳೂರಿನ ಜನತೆಗೆ ಇದೊಂದು ಹಬ್ಬವೇ ಸರಿ. ಮುರಕಲ್ ಒದಗಾವನಕ್ಲು ರಡ್ಡು ಪಾಲದಾತ ಬಿಲೆದೆತ್ತನೊಂದುಲ್ಲಿರು ಅಂಚಾದ ಕಟ್ಟೋಣ ಕಾಮಗಾರಿ ನಡಪಾಯರ ಸಾಧ್ಯ ಒಂದಿಜ್ಜಿ ಬಿಲೆ ಪತ್ತಡಿದಿಯರೆ ಜಿಲ್ಲಾಡಳಿತ ಕ್ರಮದೆತ್ತನೊಂದು ದಕ್ಷಿಣ ಕನ್ನಡ ಜಿಲ್ಲಾ ಸಿವಿಲ್ ಗುತ್ತಿಗೆದಾರರನ ಅಸೋಸಿಯೇಷನ್ ಒತ್ತಾಯ ಮಾಡಿದಂಡು. ದಕ್ಷಿಣ ಕನ್ನಡ ಜಿಲ್ಲಾ ಸಿವಿಲ್ ಗುತ್ತಿಗೆದಾರರನ ಅಸೋಸಿಯೇಷನ್ ಗುರ್ಕಾರಿರು ಮಹಾಬಲ ಕೊಟ್ಟಾರಿ ಸುದ್ದಿಕೂಟುಡು ಪಾತಿರ್ದು ಮುರಕಲ್ ಗಣಿಗಾರಿಕೆದ ಲೈಸೆನ್ಸ್ ಸುಲಭ ಮಲ್ತದ್ದು ಗುತ್ತಿಗೆದಾರರನ ರಾಜ್ಯಪಣವನ್ನು ರಾಜ್ಯ ಸರ್ಕಾರ ಕಮ್ಮಿ ಮಾಡ್ತದಂಡು. ಅಂಡ ಮುರಕಲ್ ಒದಗಾವನಕ್ಲು ರಡ್ಡು ಪಾಲ್ದಾತ್ ಬೀರಿದೆತ್ತನೊಂದುಲ್ಲಿರು ಅಂಚದ ಕಟ್ಟೋಣ ಕಾಮಗಾರಿ ನಡಪಾಯರ ಸಾಧ್ಯ ಒಂದಿಜ್ಜಿ ಬಿಲೆ ನಿಯಂತ್ರಣ ಮಲ್ಪೆರೆ ಜಿಲ್ಲಾಡಳಿತ ಕ್ರಮದೆತ್ತನೊಡು ಒತ್ತಾಯ ಮಲ್ತೇರು. ಮುರಕಲ್ಲು ಒದಗಾವನಕ್ಲಿನ ಬಿಲೆ ಏರ್ತೆ ನೀತಿಗೆ ಅಸಮಾಧಾನ ತೋಜಾಯಿನ ಮಹಾಬಲ ಕೊಟ್ಟಾರಿ ಜಿಲ್ಲಾಡಳಿತ ಕ್ರಮದೆತ್ತನೋಡು ಈಜಿನ ಪ್ರತಿಭಟನೆ ಅಗತ್ಯ. ಅಕ್ರಮವಾದ ಕೆಂಪು ಕಲ್ಲದ ಗಣಿಗಾರಿಕೆದವರ ಅಧಿಕಾರಿಗಳು ಕೆಲವೊಂಜಿ ಕಟ್ಟುನಿಟ್ಟಿದ ಕ್ರಮದ ತಂದಿದ್ದೇರು. ಅಪಗ ರಾಜಪಣವು 225 ರೂಪಾಯಿ ಆದಿತ್ತದು ಕೆಂಪು ಕಲ್ಲು ಗಣಿಗಾರಿಕೆ ಮಲ್ಪನಗಳು ಕಷ್ಟೊಡು ಬಿಡ್ದಿತ್ತಿರು. ಕಲ್ಲು ತಿಕ್ಕಂದೆ ಕಟ್ಟೋಣ ಕಾರ್ಯಗೂ ಉಪದ್ರಾದಿತ್ತುಂಡು. ಐದು ಬುಕ ಮುರಕಲ್ಲು ಗಣಿಗಾರಿಕೆ ಮಲ್ಪನಕ್ಲು ಸೇರಿನಂಚ ನಿರ್ಮಾಣ ಕಾಮಗಾರಿ ಗುತ್ತಿಗೆದಕ್ಲು ಜಿಲ್ಲಾಧಿಕಾರಿ ಜಿಲ್ಲಾ ಜವಾಬ್ದಾರಿ ಮಂತ್ರಿ ಬುಕ ಜಿಲ್ಲೆದ ಮಾತಾ ಜನಪ್ರತಿನಿಧಿಲೆಡ ಚರ್ಚೆ ಮಲ್ತ ನಡೆದು ಬೊಕ್ಕ ಕ್ರಮದ ತಂದೇರು. ರಾಜಪಣವನ್ನು 225 100 ರೂಪಾಯಿ ಕಮ್ಮಿ ಮಲ್ತದಂಡು. ಮೂಜಿ ಅಡಿ ಗಣಿಗಾರಿಕೆಗೆ ಇತ್ತಿನ ನಿಯಮನು ಆಜಿ ಅಡಿಗೆ ಏರಾದು ಮುರಕಲ್ ಗಣಿಗಾರಿಕೆಗೆ ಲೈಸೆನ್ಸ್ ಕೊರೊಂದುಂಡು. ದುಂಬು 30 ರೂಪಾಯಿಗೆ ತಿಕ್ಕೊಂದಿತ್ತಿನ ಕಲ್ಲದ ಬಿಲೆ ಇತ್ತು 55 ಆತಂಡು. ರಾಜಪಣವು ಕಮ್ಮಿ ಮಲ್ತನಲ್ಲ ಮುರಕಲ್ಲದ ಬಿಲೆ ಕಮ್ಮಿ ಮಲ್ತದ ಜೀರು. ಈ ಬಿಲೆಡ್ದವರ 1200 ಚದರ ಅಡಿ ಜಾಗದ ಇಲ್ಲಿಗೆ ಅಂದಾಜಿ 3 ಲಕ್ಷ ರೂಪಾಯಿದಾತ ಕಾಸೆ ಹೆಚ್ಚಾಪುಂಡು. ಈ ಬಿಲೆಟ್ ಎಂಕ್ಲೆಗ್ಲ ಇಲ್ಲಿ ಕಟ್ಟುನ ಕಾಮಗಾರಿ ಸಾಧ್ಯ ಹೊಂದಿಜ್ಜಿಂದು ಮಹಾಬಲ ಕೊಟ್ಟಾರಿ ಪಂಡೇರು. ಕೆಂಪು ಕಲ್ಲಿನ ಗಣಿಗಾರಿಕೆ ನಡೆಸಲು ನೀಡುವ ಪರವಾನಗಿಯನ್ನು ಸರಳೀಕೃತಗೊಳಿಸುವುದಲ್ಲದೆ ರಾಯಧನವನ್ನು ಕೂಡ ಕಡಿಮೆಗೊಳಿಸಿ ಗಣಿಗಾರಿಕೆ ನಡೆಸಲು ಗಣಿ ಗುತ್ತಿಗೆದಾರರಿಗೆ ಪರವಾನಗಿ ನೀಡಿರುವ ಬಗ್ಗೆ ನಾವು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳಿಂದ ಮಾಹಿತಿಯನ್ನು ಪಡೆದಿರುತ್ತೇವೆ. ಆದರೆ ಕೆಂಪು ಕಲ್ಲಿನ ಪೂರೈಕೆದಾರರು ಹಿಂದಿಗಿಂತ ಹೆಚ್ಚಿನ ದುಪ್ಪಟ್ಟು ದರವನ್ನು ಪಡೆಯುತ್ತಿರುವುದರಿಂದ ಗುತ್ತಿಗೆದಾರರಾದ ನಮಗೆ ನಾವು ನಿರ್ದಿಷ್ಟ ಮೊತ್ತಕ್ಕೆ ಒಪ್ಪಿಕೊಂಡ ಕಟ್ಟಡ ಕಾಮಗಾರಿಗಳನ್ನು ನಿರ್ವಹಿಸಲು ಸಾಧ್ಯವಾಗದೆ ನಷ್ಟಕ್ಕೆ ಒಳಗಾಗುವ ಭೀತಿಯನ್ನು ಎದುರಿಸುತ್ತಿದ್ದೇವೆ. ಅಲ್ಲದೆ CRZ ವ್ಯಾಪ್ತಿಯ ಮರಳಿನ ಸಮಸ್ಯೆಯೂ ಕೂಡ ಬಗೆಹರಿಸಬೇಕಾಗಿ ಮರಳಿನ ಸಮಸ್ಯೆ ಕೂಡ ಈಗ ತುಂಬ ಇದೆ. ಅದನ್ನು ಕೂಡ ಬಗೆಹರಿಸಬೇಕಾಗಿ ಈ ಸರ್ಕಾರವನ್ನು ಈ ಮೂಲಕವಾಗಿ ವಿನಂತಿಸುತ್ತಾ ಇದಕ್ಕೆ ಸರಿಯಾಗಿ ಸ್ಪಂದಿಸದಿದ್ದರೆ ನಮ್ಮ ಸಂಘವು ಪ್ರತಿಭಟನೆಯನ್ನು ನಡೆಸಬೇಕಾಗಿ ನಾವು ನಿಮಗೆ ತಿಳಿಯಪಡಿಸ್ತೇವೆ. ಚಾಂದ್ರಮಾನ ಕಾಲದಂಚ ಕಾರ್ತಿಕ ತಿಂಗಳು ದೀಪಾರಾಧನೆಗೆ ವಿಶೇಷ ತಿಂಗಳು ಆದಿತ್ತದು ಮಾತಾ ದೇವಸ್ಥಾನದೆಡೆ ದಿಂಡು ಉಚ್ಚಯ ದೀಪೋತ್ಸವ ನಡಕೊಂಡು ಪೆರ್ಮಂಕಿದ ಶ್ರೀ ಸದಾಶಿವ ದೇವಸ್ಥಾನಡು ದೀಪಾರಾಧನೆದ ಒಟ್ಟುಗೂ ಸಾರ್ವಜನಿಕ ರಂಗಪೂಜೆ ಈ ತಿಂಗಳಿಡೀ ನಡೆತಂದುಂಡು. ಪ್ರತಿಯೊಂಜಿ ಇಲ್ಲಡು ದೀಪಾವಳಿ ತುಡರ್ ಪರ್ಬದ ತಿಬಿಲೆ ಬುಲ್ಪದ ಸಂಭ್ರಮ ನಡಪನಂಚನೆ ದೈವಸ್ಥಾನದೆಡೆ ಪರ್ಬ ಕರಿಪುಯರು ಅಂಚನೆ ನಾಡ್ದ ಮಾತಾ ದೇವಸ್ಥಾನದೆಡೆ ದೀಪಾವಳಿ ಹಿಡಿದು ಬೊಕ್ಕ ದೀಪೋತ್ಸವ ದಿಂಡು ಉಚ್ಚೆ ನಡಪುಂಡು. ಚಾಂದ್ರಮಾನ ಕಾಲದಲ್ಲಿ ಕೊಡು ಕಾರ್ತಿಕ ತಿಂಗಳು ಇಡೀ ಮಾತಾ ದೇವಸ್ಥಾನದೆಡೆ ನಿಘಂಟು ಮಂತನ ದಿನ ದೀಪಾರಾಧನೆ ನಡಪುಂಡು. ಕುಡ್ಲ ತಾಲೂಕುದ ಪೆರ್ಮಂಕಿ ಶ್ರೀ ಸದಾಶಿವ ದೇವಸ್ಥಾನಡು ಕಾರ್ತಿಕ ತಿಂಗಳು ಇಡೀ ಸಾರ್ವಜನಿಕ ರಂಗಪೂಜೆ ದೀಪಾರಾಧನೆ ನಡತಂದುಂಡು. ಸಾರ್ವಜನಿಕ ರಂಗಪೂಜೆ ನಡಪಾವೊಂದು ಮಾತಾ ಭಕ್ತರಿಗೆ ಸೇವೆ ಸಂದಾಯರ ಅವಕಾಶ ಮಲ್ತು ಕೊಡ್ತೇರು. ಊರ ಪರ ಊರ ಭಕ್ತರು ಕ್ಷೇತ್ರಗೂ ಬರಂದಿತ್ತದು ರಂಗಪೂಜೆ ಕುರಿದು ಇಷ್ಟಾರ್ಥ ಸಿದ್ಧಿ ಮಲ್ತೊಂದುಲ್ಲೇರು.
ಈ ಸರ್ತಿ ಅಕ್ಟೋಬರ್ 22ಕ್ಕೆ ಕಾರ್ತಿಕ ತಿಂಗಳು ಶುರು ಆದಿತ್ತದು ನವೆಂಬರ್ 20ಕ್ಕೆ ಅಕೇರಿ ಹಾಕೊಂಡು. ಮಂಗಳೂರು ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಧೀನದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಕುಡ್ಲದ ಜೊತೆ ಸೇರಿಗೆಡು ಅಕ್ಟೋಬರ್ 31 ನವೆಂಬರ್ 2 ಮುಟ್ಟ ಕುಡ್ಲ ಡಾಕ್ಟರ್ TMA ಪೈ ಕನ್ವೆನ್ಷನ್ ಸೆಂಟರ್ಡ್ ಇಮ್ಯಾಜಿನ್ 2021 ರಾಷ್ಟ್ರೀಯ ಸಮ್ಮೇಳನ ದಿವಂದೇರು. KMC ಆಸ್ಪತ್ರೆದ ಜೊತೆ ಕುಲಾಧಿಪತಿ ದಿಲೀಪ್ ನಾಯಕ್ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿಕೂಟುಡು ಪಾತಿರ್ದು ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಧೀನದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಕುಡ್ಲದ ಜೊತೆ ಸೇರಿಗೆಡು ಅಕ್ಟೋಬರ್ 31 ನವೆಂಬರ್ 2 ಮುಟ್ಟ ಕುಡ್ಲ ಡಾಕ್ಟರ್ TMA ಪೈ ಕನ್ವೆನ್ಷನ್ ಸೆಂಟರ್ಡ್ ಇಮ್ಯಾಜಿನ್ 2021 ರಾಷ್ಟ್ರೀಯ ರೇಡಿಯೋಗ್ರಾಫರ್ಸ್ ಬುಕ ಇಮ್ಯಾಜಿಂಗ್ ಟೆಕ್ನಾಲಜಿಸ್ಟ್ ಸಮ್ಮೇಳನ ದಿವಂದುಂಡು. ಈ ಸಮ್ಮೇಳನಡು ಭಾರತದ ಬೇತೆ ಬೇತೆ ರಾಜ್ಯಗಳಿದ್ದು ಆಜುನಿರ್ದು ಹೆಚ್ಚ ಪ್ರತಿನಿಧಿಗಳು ಪಾಲ್ದೆತುನುವಿರಂದು ಪಂಡೇರು. ವೈದ್ಯಕೀಯ ಇಮೇಜಿಂಗ್ ಕ್ಷೇತ್ರದ ಹೊಸ ತಂತ್ರಜ್ಞಾನಗಳು ಸೀಕದಕ್ಲಿನ ಸುರಕ್ಷತೆ ಬುಕ ಗುಣಮಟ್ಟ ಹೆಚ್ಚ ಮಲ್ಪನ ಬಗೆತ ಚರ್ಚೆಲು ನಡಪೆರುಂಡು. ಕರ್ನಾಟಕ ಅಲೈಡ್ ಹೆಲ್ತ್ ಕೌನ್ಸಿಲ್ ಗುರುಕಾರ್ಯರೆ ಡಾಕ್ಟರ್ UT ಇಫ್ತಿಕರ್ ಆಲಿ ಫರೀದ್ ಸಮ್ಮೇಳನ ಉದಿಪನ ಮಲ್ಪುವಿರಂದು ದಿಲೀಪ್ ನಾಯಕ್ ಪಂಡೇರು. ಡಾಕ್ಟರ್ ಸಂತೋಷ್ ವೀರಾಯ್, ಅಕ್ಷತ, ಅತಿರ ರಾಜೀವ್, ರಾಜೇಶ್ ನಾಯಕ್, ಸಾಜಿಪಿಯ ಸುದ್ದಿಕೂಟುಡಿದ್ದೇರು. Imagine 2025 under the auspices of Manipal Academy of Higher Education and Institute of Eminence deemed to be university. Right now, Mahi stands at number 3 in the All India rankings of NRF, and KMC Mangalore is considered the flagship, and we are very proud to host this radiographers and imaging conference. Conference will attract about 700 plus delegates. It will be hosted over 2.25 days in Dr. TMA Pai International Convention Center. There will be scientific presentations on this topic around imaging technology. There will be international speakers. There is one speaker from United Kingdom and one from Muscat. And we have delegates from across 10 different states in India. ಯಕ್ಷವಾಸ್ಯಂ ಕಾರಿಂಜದ 5ನೇ ವರ್ಷದ ಲೇಸು ನವೆಂಬರ್ 1ಕ್ಕೆ ಒಗ್ಗ ಕಾಡಬೊಟ್ಟು ಶ್ರೀ ಶಾರದಾ ಭಜನಾ ಮಂದಿರಡು ನಡಕೊಂಡು ಕುರಿಯ ಗಣಪತಿ ಶಾಸ್ತ್ರೀಯರಿಗೆ ಯಕ್ಷವಾಸ್ಯಂ ಪ್ರಶಸ್ತಿ ಕುರುಪುಣೊಂದು ಸಾಯಿ ಸುಮ ನಾವಡ ಪಂತೇರೆ. ಯಕ್ಷವಾಸ್ಯಂ ಕಾರಿಂಜದ ಸಂಚಾಲಕರು ಸಾಯಿ ಸುಮ ನಾವಡ ಸುದ್ದಿಕೂಟುಡು ಪಾತಿರ್ದು. ಯಕ್ಷವಾಸ್ಯಂ ಕಾರಿಂಜದ 5ನೇ ವರ್ಷದ ಆಚರಣೆ ನವೆಂಬರ್ 1ಕ್ಕೆ ಒಗ್ಗ ಕಾಡಬೊಟ್ಟು ಶ್ರೀ ಶಾರದಾ ಭಜನಾ ಮಂದಿರಡು ನಡಪೆರುಂಡು ಹಿರಿಯ ಆಟದ ಭಾಗವತಿರು ಕುರಿಯ ಗಣಪತಿ ಶಾಸ್ತ್ರಿಗಳಿಗೆ 2021-26 ಸಾಲದ ಯಕ್ಷವಾಸ್ಯಂ ಪ್ರಶಸ್ತಿ ಕುರಿತು ಮರ್ಯಾದೆ ಮಲ್ಪುಣೊಂದು ಪಂಡೇರು. ಬಂಟ್ವಾಳ ಕಾರಿಂಜ ಒಗ್ಗೂಡು ಕರೆನ 4 ವರ್ಷದೆಡೆದು ಯಕ್ಷಗಾನ ನಾಟ್ಯ ಭಾಗವತಿಗೆ ಕ್ಲಾಸ್ ನಡಪೊಂದಿತ್ತಿದೆ. ವರ್ಷದ ಲೇಸಿಡು ಬರೋ ಕಲ್ಪನಕ್ಲಿಗೆ ವೇದಿಕೆ ಮಲ್ತು ಕೊರ್ದು ಅಕ್ಲಿನ ಬಿರ್ಸಾದಿಗೆದ ಬುಲಿಚಿಲಿಗೆ ಅವಕಾಶ ಒದಗಾವೊಂದುಂಡು. ದುಂಬುದ ಮಂತ್ರಿ ಬಿ ರಮಣತ್ರೈ ಕಾರ್ಯಕ್ರಮ ಉದಿಪನ ಮಲ್ಪುವಿರಂದು ಸಾಯಿ ಸುಮಾ ನಾವಡ ಪಂಡೇರು. ದೇವದಾಸ್ ಶೆಟ್ಟಿ, ಲತಾ ಮಾಣಿಬುಟ್ಟು, ಸುಮನ ಯರಚಿತ್ತಾಯ ಸುದ್ದಿಕೂಟುಡಿದ್ದೇರು. ಈ ವರ್ಷ 5ನೇ ವರ್ಷದ ವಾರ್ಷಿಕೋತ್ಸವ ಇದೇ ಬರುವ ನವೆಂಬರ್ 1 ಶನಿವಾರ ಶ್ರೀ ಶಾರದಾಂಬ ಭಜನಾ ಮಂದಿರ ಕಾಡಬೆಟ್ಟು ಇಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ ಸುಮಾರು 11 ಗಂಟೆಯವರೆಗೆ ಒಂದು ದಿವಸದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ದೀಪೋಜ್ವಲನ ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ. ಉದ್ಘಾಟಕರು ಮಾಜಿ ಸಚಿವರಾದ ಶ್ರೀ ಬಿ ರಮಾನಾಥ್ ರೈ ಅವರು. ಪದ್ಮಶೇಖರ್ ಜೈನ್ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಾರೆ. ಹಾಗೂ ವೇದಿಕೆಯಲ್ಲಿ ನಮ್ಮ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಯರಾಮ್ ಭಟ್, ಹಾಗೆ ಶ್ರೀ ವೀರೇಂದ್ರ ಅಮೀನ್ ವ್ಯವಸ್ಥಾಪನಾ ಸಮಿತಿ ಕಾರಿಂಜದ ಅಧ್ಯಕ್ಷರು, ಹಾಗೆ ಡಾಕ್ಟರ್ ರಾಮಕೃಷ್ಣ ಎಸ್, ಹೇಮಂತ್ ಕುಮಾರ್, ದಿವಾಕರ್ ದಾಸ್ ಕಾವಳ್ಕಟ್ಟೆ, ಭಾಸ್ಕರ ಶೆಟ್ಟಿ ಮಧ್ವ, ಪುರುಷೋತ್ತಮ ಕುಲಾಲ್ ಹೆರೊಟ್ಟು ಇವರು ಇರ್ತಾರೆ. ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ 5ನೇ ವರ್ಷದ ಅಂಗವಾಗಿ ವಿಶೇಷವಾಗಿ ಊರಿನ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಸಮಾಜಮುಖಿಯಾಗಿ ದುಡಿದಂತಹ ಹಿರಿಯರಿಗೆ, ಎಲೆಮರೆಯ ಕಾಯಿ ಆಗಿರುವವರಿಗೆ ಒಂದು ಗೌರವ ಸನ್ಮಾನವನ್ನು ಮಾಡುವ ಅಂತ ಯೋಚನೆ ಮಾಡಿ 5 ಜನರನ್ನು ಗುರುತಿಸಿದ್ದೇವೆ. ಅಷ್ಟಮಿ ಫಂಡ್ ಪನ್ಪಿನ ಸಂಘದ ದಶಮ ಸಂಭ್ರಮ ಆಚರಣೆ ಇಂಚಿಪ ಕುಡ್ಲದ ಪುರಬನ ನಡೆತದೆ. ಲೇಸಿನ ಮಾಜಿ ಯೋಧರೈನ ಶ್ರೀ ಪ್ರವೀಣ್ ಶೆಟ್ಟಿ ತುಡರು ಅರ್ಲಾದ ಉದಿಪನ ಮಲ್ತೇರು.
ಅಷ್ಟಮಿ ಫಂಡ್ ದಶಮ ಸಂಭ್ರಮಾಚರಣೆ ಕಾರ್ಯಕ್ರಮ ಇಂಚಿಪ್ಪ ಕುಡ್ಲದ ಪುರಭವನುಡು ಅಟ್ಟಣೆ ಆದಿತ್ತಂಡು. ಈ ಪೊರ್ತುಡು ಸಭಾ ಕಾರ್ಯಕ್ರಮಲ ಅಟ್ಟಣೆ ಆದಿತ್ತಂಡು. ಸಭಾ ಕಾರ್ಯಕ್ರಮದ ಗುರ್ಕಾರ್ಮದ ಮಣಿಟ್ಟು ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಪಾಲ್ಪಡಿದಿತ್ತೇರು. ಯೋಧರು ಪ್ರವೀಣ್ ಶೆಟ್ಟಿ ತುಡರ್ ಅರ್ಲಾದು ಲೇಸದ ಉದಿಪ್ಪನ ಮಲ್ತೇರು. ಮಲ್ಲವಿನ್ನೆರ ಮಣಿಟ್ಟು ಹರಿಪ್ರಸಾದ್ ಶಿವನಾರಾಯಣ್, ಸುನಂದ ಕೊಟ್ಟಾರ ಕ್ರಾಸ್, ಪ್ರಕಾಶ್ ಕೋಡಿಕಲ್, ಡಾ ಪ್ರಿಯಾ ಹರೀಶ್, ಪ್ರದೀಪ್ ಕಾಪಿಕಾಡ್, ಅಂಚನೆ ಸಂಘದ ತಾಪಕ ಅಧ್ಯಕ್ಷರು ನವೀನ್ ಹೆಜಮಾಡಿ ಪಾಲ್ಪಡಿದಿತ್ತೇರು. ಲೇಸುಡು ಕಾರ್ಗಿಲ್ ಯೋಧರಾಯಿನ ಶ್ರೀಯುತ ಪ್ರವೀಣ್ ಶೆಟ್ರೆಗ್ ತಮ್ಮನ ಬಲ್ಮನ ಮಲ್ತದು ಮಾನಾಯರು. ಹಿರಿಯ ಸದಸ್ಯರಿಗೂ ಬೊಕ್ಕ ಸಾಧಕರಿಗೂ ತಮ್ಮನದ ಮರ್ಯಾದೆ ಈ ಪೊಟ್ಟುಡು ನಡೆತಂಡು. ಅನಾರೋಗ್ಯಡಿತ್ತಿನಕ್ಲೆಗ್ ಸಹಾಯ ಸಹಕಾರನು ಈ ಪೊರ್ತುಡು ಕೊರಿಯರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಲ ನಡೆತಂಡು. ಗುರ್ಕಾರ್ಮೆದ ಮಣ್ಣಿಟ್ಟಿತ್ತಿನ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಪಾತೆರ್ದು ತನ್ಕುಲೆ ಸಂಪಾದನೆಡು ಒಂಜಿ ಪಾಲು ಸಮಾಜ ಸೇವೆಗೆ ದೀದು ಸಮಾಜ ಸೇವೆ ಮಲ್ಪುನ ಅಷ್ಟಮಿ ಫಂಡದ ಅಧ್ಯಕ್ಷರಿಗೂ ಅಂಚನೆ ಸದಸ್ಯರಿಗೂ ಮೆಚ್ಚುಗೆ ತೆರಿಪಾದ ಗುರ್ಕಾರ್ಮೆದ ಮದಿಪುನ ಕೊರಿಯರು. ನಮ್ಮ ಒಂಜಿ ರೀತಿಯ ಬಾಂಧವ್ಯಡು ಇಂಚ ಬನ್ನಾಗ ಪ್ರಿಯ ಹರೀಶ್ ಪಂಡೇರು ಒಂಜಿ ಸಂಬಂಧನೇ ಸಂಬಂಧ ಆವಡೊಂದಿಜ್ಜಿ ನಮ್ಮ ಹೆಚ್ಚಿನ ಪ್ರೀತಿ ವಿಶ್ವಾಸ ಎರಡ ದೆತೋನ್ವನ ಅಕ್ಕನ ಸಂಬಂಧ ನಮಕ್ ನಿರಂತರವಾದ ನಮ್ಮ ಜೀವನ ಪೂರ್ತಿ ಉಪ್ಪುಂಡು. ಅಂಚಿನ ಸಂಬಂಧ ದೀಪಿನಿದ್ದಾತ್ರ ನವೀನ್ ಯಜಮಾಡಿ ಇನ್ನು ಅಷ್ಟಮಿ ತಂಡನು ರಚನೆ ಮಲ್ತೇರು. ರಚನೆ ಮಲ್ತದ್ದು ಒಂಜಿ ರೀತಿ ಪರಿಣಾಮಕಾರಿಯಾಯನಂಚಿನ ಕಾರ್ಯಕ್ರಮನು ಅರ್ನ ಸಂಘಟನೆದ ಮೂಲಕ ಮಲ್ತೊಂದುಲ್ಲೇರು. ದಯಪನ್ನಾಗ ಯಾನು ತುಯ್ಯ ಮಸ್ತ್ ಜನಕ್ಕೆ ಒಂಜಿ ರೀತಿ ಅನಾರೋಗ್ಯಡು ಉಪ್ಪುನಕ್ಲೆಗ್ ಒಂಜಿ ಸಹಕಾರ ಮಲ್ಪುನ ಬೊಕ್ಕ ಹೆಚ್ಚಿ ಅಂಕ ಬೈದಿನಕ್ಲೆಗ್ ಪ್ರೋತ್ಸಾಹ ಕೊರ್ಪಿನ ಕಾರ್ಯಕ್ರಮ ಒಂಜಿ ರೀತಿ ಎಲ್ಲೇ ಕಾರ್ಯಕ್ರಮ ಅಂಡಲ್ಲ ಐಟು ಭಾರಿ ಅರ್ಥ ಉಂಡು, ಅರ್ಥಪೂರ್ಣವಾಯಿನಂಚಿನ ಕಾರ್ಯಕ್ರಮ. ತಮಗೆಲ್ಲರಿಗೂ ಈಗ ಯೋಚನೆ ಮಾಡ್ತೀರಾ, ನನ್ನ ಮಗು ಏನಾಗಬೇಕಂತ ಹೇಳಿದರೆ ಹೀರೋ ಆಗಬೇಕು, ಅಲ್ಲಿದ್ದರೆ ಯಾವುದಾದ್ರು ದೊಡ್ಡ ಪೊಸಿಷನಲ್ಲಿ ಇರಬೇಕು, ಆದರೆ ಸೋಲ್ಜರ್ ಆಗಲಿಕ್ಕೆ ಟ್ರೈ ಮಾಡಬಾರ್ದಂತ ತಂದೆ ತಾಯಿಗೆ ಇಷ್ಟ ಇರ್ತದೆ, ಆದರೆ ಮಕ್ಕಳಿಗೆ ಇಷ್ಟ ಇಂಟ್ರೆಸ್ಟ್ ಇರ್ತದೆ ನಾವು ಸೋಲ್ಜರ್ ಆಗಬೇಕಂತ. ಈಗ ನಾವು ನೋಡುವಾಗ ಕೆಲವರು ಹೇಳ್ತಾರೆ ನನ್ನ ಮಗ ಹೀರೋ ಆಗಬೇಕಂತ. ಹೀರೋ ಹೇಳಿದರೆ ಅಂತ HERO ಹರ್ಕುಲೆಸ್ ಎಲಿಜಿಬಲ್ ರಾಯಲ್ ಒಬಿಡಿಯಂಟ್, ಇಷ್ಟೇ ಕ್ವಾಲಿಟಿ ಇರೋದು ಹೀರೋಗೆ. ಕೇಳಿ, ಇಷ್ಟೇ ಕ್ವಾಲಿಟಿ. ಸೋಲ್ಜರ್ ಸ್ಮಾರ್ಟ್, ಒಬಿಡಿಯಂಟ್, ಲಾಯಲ್, ಡಿಸಿಪ್ಲಿನ್, ಇಂಟೆಲಿಜೆಂಟ್, ಎಲಿಜಿಬಲ್, ರಾಯಲ್, ಇಷ್ಟು ಕ್ವಾಲಿಟಿ ಉಂಟು. ಅದಕ್ಕೆ ಆದಷ್ಟು ಜನ ತಮ್ಮ ಮಕ್ಕಳನ್ನು ಆರ್ಮಿಗೆ ಸೇರ್ಲಿಕ್ಕೆ ಟ್ರೈ ಮಾಡಿ. ಸಾಂಸ್ಕೃತಿಕ ಲೇಸದ ಅಂಗವಾದ ಚೈತನ್ಯ ಕಲಾವಿದರು ಬೈಲೂರು ಮೊಕ್ಲೆಡ್ದು ಅಷ್ಟಮಿ ಪಂಪಿನ ನಾಟಕಲ ಮೂಡ್ದು ಬತ್ತಂಡು. ಜಯಚಂದ್ರ ಕೊಟ್ಟಾರ ಕ್ರಾಸ್ ಮೇರು ಎದುಕೊಂಡೆರು. ಅಷ್ಟಮಿ ಫಂಡದ ತಾಪಕಿರು ನವೀನ್ ಹೆಜಮಾಡಿ ಸಂಘ ಬುಲೆದು ಬತ್ತಿನ ತಾಜಿದ ಬಗೆಟ್ ತೆರಿಪಾದು ಮಾತ್ರೆಗ್ಲ ಸುಲ್ಮೆನು ಸಂದಾಯರು. ರಘುವೀರ್ ಬಾಬುಗುಡ್ಡೆ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಯನ್ನು ಮುಗಿಂಡು ಸೊನ್ಮೇಲೆ